ಚಾಲೆಂಜ್ ಮಾಡ್ತೀನಿ. ಬೇಳೆನ ಬೇಯಿಸ್ಕೊಳ್ಳದೆ, ಹಿಟ್ಟನ್ನು ನೆನೆಸ್ಕೊಳ್ಳದೆ, ಹಾಗೆಯೇ ಹೋಳಿಗೆನ ಲಟ್ಟಿಸ್ಕೊಳ್ಳದೆ ತುಂಬಾ ಸುಲಭವಾಗಿ ಬರೀ 5 ನಿಮಿಷದಲ್ಲಿ ಈ ಹೋಳಿಗೆನ ದಿಢೀರಂತ ಮಾಡ್ಬೋದು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ವಿಡಿಯೋನ ಚೂರು ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನನ್ನ ಈ ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ 5 ನಿಮಿಷದಲ್ಲಿ ಮಾಡ್ಬೋದಾದಂಥ ಹೋಳಿಗೆಗೆ ನಮಗೆ ಬೇಕಾಗಿರೋದು 1 ಕಪ್ಪಷ್ಟು ಹುರಿಗಡಲೆ ಅಥವಾ ಪುಟಾಣಿ, ಕಡಲೆಬೇಳೆ ಅಲ್ಲ, ಹುರಿಗಡಲೆ. ಅದಾದ ನಂತರ 1 ಕಪ್ಪಷ್ಟು ಮೈದಾ ಬೇಕು. ಮೊದಲು ನಾವೇನು ಮಾಡೋಣ, ಇದಕ್ಕೆ ಕನಕನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಕಪ್ಪಷ್ಟು ಮೈದಾ, ಚಿಟಿಕೆಯಷ್ಟು ಅರಶಿನ, ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ರವೆ, ಯಾವ ರವೆ ಬೇಕಾದರೂ ಹಾಕೋಬಹುದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಹಿಟ್ಟು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಕೋಬೇಕು. ಕೇರ್ಫುಲ್ಲಾಗಿ ನೀರು ಹಾಕಬೇಕು, ಒಮ್ಮೆಗೆ ನೀರು ಹಾಕಬೇಡಿ. ನೋಡಿಕೊಂಡು ನಾವು ನೀರನ್ನು ಹಾಕೋಬೇಕಾಗುತ್ತೆ. ಒಂದ್ಸರಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಾದ ನಂತರ ಇವಾಗ ನಾನು ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಕೈಗೆ ಅಂಟಾಗೋ ಥರ ಫಸ್ಟ್ ನಾವು ಈ ಕಣಕನ ರೆಡಿ ಮಾಡ್ಕೋಬೇಕು. ಫಸ್ಟ್ ಇದು ಕೈಗೆ ಅಂಟಾಗೋ ಥರನೇ ಮಾಡಬೇಕು. ಯಾಕಂತಂದರೆ ಚೆನ್ನಾಗಿ ನಾದುವಾಗ ಇನ್ನು ಅಂಟಾಗಿ ಕೊನೆಗೆ ಇದು ಕೈಯಿಂದ ಬಿಡುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ಒಂದ್ಸರಿ ನೀಟಾಗಿ ನಾದಿದಾದ ನಂತರ ಈಗ ಇದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಮತ್ತೆ ಇದನ್ನ ನಾದ್ಕೋಬೇಕು. ಮಿನಿಮಮ್ 3 ನಿಮಿಷ ನೀವು ಚೆನ್ನಾಗಿ ಬಡ್ದು ನಾದಬೇಕು. ಯಾವ ಥರ ಅಂತಂದರೆ ರಬ್ಬರ್ ಥರ ಆಗಬೇಕು ಈ ಹಿಟ್ಟು. ನೋಡ್ತಾ ಇದ್ದೀರಲ್ವ ಎಷ್ಟು ಮೆತ್ತಾಗಿ, ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂತ. ನಿಮಗೆ ಇಷ್ಟು ಸಾಫ್ಟಾಗಿ ಬಂದಿಲ್ಲದಿದ್ದರೆ ಮತ್ತೊಂದು ಸ್ವಲ್ಪ ನೀವು ಆಯಿಲನ್ನು ಹಾಕ್ಕೊಳ್ಳಿ, ಆವಾಗ ಸಖತ್ತು ಸಾಫ್ಟಾಗಿ ಬರುತ್ತೆ. ನಾದಿ ಆದ ನಂತರ ಸ್ವಲ್ಪ ಮೇಲ್ಗಡೆಯಿಂದ ಆಯಿಲನ್ನು ಹಾಕಿ ಹೂರಣ ರೆಡಿ ಆಗೋ ತನಕ ಬಿಟ್ಬಿಡೋಣ. ಇವಾಗ ಹೂರಣನ ರೆಡಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಮೆಲ್ಲ ಉರಿ ಇಟ್ಕೊಳ್ಳಿ, ಜಾಸ್ತಿ ಬೇಡ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 1 ಕಪ್ಪಷ್ಟು ಹುರಿಗಡಲೆ, ಅರ್ಧ ಕಪ್ಪಷ್ಟು ಕೊಬ್ಬರಿ ಅಥವಾ ಕಾಯಿ ತುರಿ, ಸ್ವಲ್ಪ ಸಿಪ್ಪೆ ಬಿಡಿಸಿರುವಂತಹ ಏಲಕ್ಕಿನ ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಇನ್ನೊಂಚೂರು ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹುರಿಗಡಲೆ ಅಥವಾ ಪುಟಾಣಿ ಇದೆಯಲ್ವ, ಅದು ಒಂದು ಸ್ವಲ್ಪ ಚೂರು ಕಲರ್ ಚೇಂಜ್ ಆಗೋ ತನಕ, ಅಥವಾ ಈ ಕಾಯಿ ತುರಿದು ಚೂರು ಕಲರ್ ಚೇಂಜ್ ಆಗೋ ತನಕ ಹುರಿದಾದ ನಂತರ ಇವಾಗ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಯಾವ ಕಪ್ಪಲ್ಲಿ ನೀವು ಹುರಿಗಡಲೆ ಅಥವಾ ಪುಟಾಣಿ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲನ ತಗೊಂಡು ಇದನ್ನ ಚೂರು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ನೀರಾಗೋ ತನಕ ಇದನ್ನ ಹುರಿಯೋದೇನೂ ಬೇಡ. ಸ್ವಲ್ಪ ಮೆತ್ತಗಾಗೋ ತನಕ ಹುರಿದುಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಟು ಕೊನೆಗೆ ಇದನ್ನ ನಾವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಇಷ್ಟೇ ನೋಡಿ, ಹೂರಣ ರೆಡಿಯಾಗಿದೆ. ನಾರ್ಮಲಾಗಿ ಹೋಳಿಗೆ ಮಾಡೋ ಥರ ಬೇಳೆ ಬೇಯಿಸುವ ಅಗತ್ಯ ಇಲ್ಲ. ಜಸ್ಟ್ ಹುರಿಗಡಲೆ, ಕಾಯಿ ತುರಿ, ಬೆಲ್ಲನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಹೂರಣನ ರೆಡಿ ಮಾಡಿ ಉಂಡೆ ಮಾಡಿದರೆ ಆಯಿತು. ನಿಮಗೆ ಹೂರಣ ಉಂಡೆ ಸ್ವಲ್ಪ ಗಟ್ಟಿಯಾಗಿ ಬಂತು ಅಂತಂದರೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೋಬೋದು. ಉಂಡೆ ರೆಡಿ ಆದ ನಂತರ ಇವಾಗ ನೋಡಿ ನಮ್ಮದು ಕನಕ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಕನಕನ ನೀವು ಕೈಯಲ್ಲಿ ಈ ಥರ ಚಿಕ್ಕ ಚಪಾತಿ ಥರ ಮಾಡಿಕೊಂಡು ನೋಡಿ, ಈ ಥರ ತಟ್ಕೊಂಡು ಹೂರಣನ ಇದರ ಮಿಡ್ಲಲ್ಲಿ ಈ ಥರ ಇಟ್ಕೊಂಡು ಇದನ್ನ ಫೋಲ್ಡ್ ಮಾಡ್ತಾ ಬರಬೇಕು ನಿಧಾನಕ್ಕೆ. ನಿಮಗೆ ಈ ಕಣಕ ಇರುತ್ತಲ್ವ ಅಥವಾ ಹೋಳಿಗೆ ಹಿಟ್ಟಿರುತ್ತಲ್ವ, ಅದು ಸಾಫ್ಟಾಗಿ ಬಂದಿದ್ದರೆ ಪರ್ಫೆಕ್ಟಾಗಿ ಹೂರಣ ಇಟ್ಬಿಟ್ಟು ನಿಮಗೆ ಫೋಲ್ಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಮಿಕ್ಕಿರೋ ಹಿಟ್ಟನ್ನು ನೀವು ತೆಗೆದು ಬಿಡ್ಬೋದು. ಕೈಯಲ್ಲಿ ಹೂರಣ ಇಟ್ಟು ಈ ಥರ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇದನ್ನ ಲಟ್ಟಿಸ್ತಾ ಇಲ್ಲ, ಕೈಯಲ್ಲಿ ಜಸ್ಟ್ ಈ ಥರ ಪ್ರೆಸ್ ಮಾಡಿಕೊಂಡೆ ನಾನು ಒತ್ಕೊಂಡೆ ಈ ಹೋಳಿಗೆನ ರೆಡಿ ಮಾಡ್ತಾ ಇದ್ದೀನಿ. ಲಟ್ಟಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ನಮ್ಮದು ಕಣಕನೂ ಪರ್ಫೆಕ್ಟಾಗಿ ಬಂದಿದೆ, ಹೂರಣನೂ ಪರ್ಫೆಕ್ಟಾಗಿ ಬಂದಿರೋದ್ರಿಂದ ನಾವು ಅದನ್ನ ಮತ್ತೆ ಲಟ್ಟಣಿಗೆಲಿಟ್ಟು ಲಟ್ಟಿಸ್ಕೊಳ್ಳೋದು ಅದು ಒತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಪ್ಲಾಸ್ಟಿಕ್ ಕವರ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ನಾನು ಕೈಯಲ್ಲಿ ಒತ್ಬಿಟ್ಟೆ ರೆಡಿ ಮಾಡಿದ್ದೀನಿ. ಇವಾಗ ನೀವು ತವನ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಈ ಹೋಳಿಗೆ ಇದೆಯಲ್ವ ಇದನ್ನ ಕಾಯಿಸ್ಕೋಬೋದು. ತುಂಬ ಜಾಸ್ತಿ ಉರಿ ಇಡಬೇಡಿ, ಯಾಕಂತಂದರೆ ಹೋಳಿಗೆ ರೊಟ್ಟಿ ಥರ ಗಟ್ಟಿ ಆಗುತ್ತೆ. ಮೀಡಿಯಮ್ ಉರಿಯಲ್ಲಿ ಹೋಳಿಗೆನ
ಕಾಯಿಸ್ಕೊಳ್ಳಿ, ತುಂಬ ಜಾಸ್ತಿ ಕಾಯಿಸ್ಕೋಬೇಡಿ, ಯಾಕಂತಂದರೆ ಆವಾಗಲೂ ಕೂಡ ರೊಟ್ಟಿ ಥರ ಆಗುತ್ತೆ. ನೋಡಿ ಪರ್ಫೆಕ್ಟಾಗಿ ಹೋಳಿಗೆ ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ನಾವು ಒಂದಿನ ಇಟ್ಕೊಂಡು ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ವಾಗಿರುತ್ತೆ. ನೋಡಿದ್ರಲ್ವ, ಯಾವುದೇ ಬೇಳೆನ ಬೇಯಿಸ್ಕೊಂಡಿಲ್ಲ, ಹಿಟ್ಟನ್ನು ಅಥವಾ ಕಣಕನ ನಾವು ನೆನೆ ಹಾಕ್ಕೊಂಡಿಲ್ಲ, ತುಂಬ ಹೊತ್ತು ನೆನೆಲಿಕ್ಕೆ ಬಿಟ್ಟಿಲ್ಲ, ಹಾಗೆಯೇ ಲಟ್ಟಿಸ್ಕೊಂಡಿದ್ದು ಕೂಡ ಇಲ್ಲ, ಕೈಯಲ್ಲಿ ಒತ್ಕೊಂಡೇ ಮಾಡಿರುವಂಥದ್ದು. ತುಂಬಾ ಸುಲಭವಾಗಿ 5 ನಿಮಿಷದಲ್ಲಿ ಈ ಹೋಳಿಗೆನ ಮಾಡ್ಬೋದು. ಇಷ್ಟೇ, ತುಂಬ ಸುಲಭವಾಗಿ ಹೋಳಿಗೆಯನ್ನು ಮಾಡ್ಕೊಂಡ್ವಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.